ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಅಮ್ಮ ಸುಸಜ್ಜಿತ ವಿಶ್ರಾಂತಿ ಗೃಹವನ್ನು ಉದ್ಯಮಿ ಡಾಕ್ಟರ್ ಜಿ ಶಂಕರ್ ಅವರು ಸಾಂಕೇತಿಕವಾಗಿ ಕೀ ನೀಡುವ ಮೂಲಕ ಕೊಲ್ಲೂರು ದೇವಾಲಯಕ್ಕೆ ಹಸ್ತಾಂತರಿಸಿದರು। ಈ ಸಂದರ್ಭ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ, ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಾ ಸಮಾಜದಲ್ಲಿ ಯಾವುದೇ ಸಂಕಷ್ಟ ಎದುರಾದಾಗ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡುವ ಡಾಕ್ಟರ್ ಜಿ ಶಂಕರ್ ಅವರು ಸುಸಜ್ಜಿತ ವಿಶ್ರಾಂತಿ ಗೃಹವನ್ನು ನಿರ್ಮಿಸಿಕೊಟ್ಟಿದ್ದಾರೆ। ತನ್ನ ದುಡಿಮೆಯ ಒಂದು ಭಾಗವನ್ನು ಸಮಾಜಕ್ಕೆ ಅರ್ಪಿಸುವ ಡಾಕ್ಟರ್ ಜಿ ಶಂಕರ್ ಅವರದ್ದು ಪುಣ್ಯದ ಕಾರ್ಯ। ದೇವಳಕ್ಕೆ ನೀಡಿರುವ ಈ ಕೊಡುಗೆ ಸದುಪಯೋಗವಾಗುತ್ತದೆ ಎಂದರು। ಕಾರ್ಯಕ್ರಮದಲ್ಲಿ ಕೊಲ್ಲೂರು ದೇವಸ್ಥಾನದ ವತಿಯಿಂದ ಡಾಕ್ಟರ್ ಜಿ ಶಂಕರ್ ಅವರನ್ನು ಸನ್ಮಾನಿಸಲಾಯಿತು। ಈ ಸಂದರ್ಭ ಬೈಂದೂರು ಕ್ಷೇತ್ರದ ಶಾಸಕ ಬಿಎಂ ಶಿವಕುಮಾರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। ಮಾನ್ಯ ಸಂಸದರು ಹಾಗೂ ಮಾನ್ಯ ಈ ಒಂದು ಬೆಳಕಲ್ಲಿರಲಿ, ಈ ಕೊಡಚಾದ್ರಿ ಇರಲಿ, ಇದೆಲ್ಲವೂ ಶಿವರಾಮ ಕೆಎಂ ನಾನು ಕೋಟ್ಯಾಧೀಶ್ವರನಾಗಿದ್ದೆ। ನಮ್ಮ ಕಡೆ ಇದೆ ಸರ್, ತಮಗೆ ಬನ್ನಿ ಬೀಗದ ಕೈಯನ್ನ ಹಸ್ತಾಂತರಿಸುವಂತಹ ಕಾರ್ಯಕ್ರಮ। ಈ ಕಟ್ಟಡದ ಬೀಗದ ಕೈಯನ್ನ ಮಾನ್ಯ ಸಂಸದರು ಹಾಗೂ ಮಾನ್ಯ ಸಮಾಜದಿಂದ ಪಡೆದಿದ್ದನ್ನ ಸಮಾಜಕ್ಕೆ ವಾಪಸ್ ಹಿಂದಿರುಗಿಸಬೇಕಾಗಿರೋದು ಎಲ್ಲ ಮನುಷ್ಯನ ಒಂದು ಕರ್ತವ್ಯ। ಆದರೆ ಇವತ್ತು ಎಷ್ಟಿದ್ರೂ ಕೂಡ ನನಗೇ ಬೇಕು, ನನ್ನ ಕುಟುಂಬಕ್ಕೆ ಬೇಕು ಅಂತೇಳಿ ಚಿಂತನೆ ಮಾಡ್ತಿರುವಂತಹ ಶಕ್ತಿ ಜನ ಹೆಚ್ಚಿಗೆ ಆಗ್ತಿರುತ್ತ ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಜಿ ಶಂಕರ್ ಅವರು, ಶ್ರೀಮತಿ ಶಂಕರ್ ಅವರು ತಮ್ಮ ಕುಟುಂಬದ ವತಿಯಿಂದ ತಾಯಿಯ ಹೆಸರಲ್ಲಿ ಅಮ್ಮ ಅಂತ ಹೇಳಿ ಈ ವಿಶ್ರಾಂತಿ ಗೃಹವನ್ನ ಕಟ್ಟೋದರ ಮುಖಾಂತರ ಇದು ಕೇವಲ ಇವತ್ತು ಸಾಂಕೇತಿಕ ಮಾತ್ರ। ಎಷ್ಟೋ ಪುಣ್ಯದ ಕಾರ್ಯಕ್ರಮಗಳನ್ನ ಎಡಗೈಯಲ್ಲಿ ಕೊಟ್ಟಿದ್ದನ್ನ ಬಲಗೈ ಗೊತ್ತಾಗದ ರೀತಿಯಲ್ಲಿ ಎಷ್ಟೋ ಪುಣ್ಯದ ಕಾರ್ಯಕ್ರಮವನ್ನ ಸನ್ಮಾನಿತ ಜಿ ಶಂಕರ್ ಅವರ ಟ್ರಸ್ಟ್ ವತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ। ಯಾವತ್ತೂ ಕೂಡ ಪಬ್ಲಿಸಿಟಿ ಇಷ್ಟಪಡುವಂತ ವ್ಯಕ್ತಿ ಅಲ್ಲ। ಈ ರೀತಿ ತಮ್ಮ ದುಡಿಮೆಯಲ್ಲಿ ಹೆಚ್ಚಿನ ಪಾಲನ್ನ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಕೊಡ್ತಿರುವಂತ ಸನ್ಮಾನಿತ ಜಿ ಶಂಕರ್ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡು, ನಾಡೋಜ ಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡು